ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ. ಇದನ್ನ ಖಾರ ರುಚಿಯಾಗಿರುವಂಥ ಮಂಗಳೂರು ಸ್ಟೈಲಲ್ಲಿ ಮಾಡುವಂಥ ಮಾವಿನಕಾಯಿಯ ಚುರುಮುರಿ. ಹಿಂದೆ ನಮ್ಮೂರಲ್ಲಿ ಜಾತ್ರೆ ಯಕ್ಷಗಾನಗಳಲ್ಲೆಲ್ಲ ಸಂತೆಯಲ್ಲಿ ಕಣ್ಣಲ್ಲಿ ನೀರು ಉರಿಸಿಕೊಂಡು ಕೂಡ ಇದನ್ನ ತಿಂತಾ ಇತ್ತು. ಚೆನ್ನಾಗಿರ್ತಾ ಇತ್ತು. ಇದನ್ನ ಸುಲಭವಾಗಿ ಮಾಡ್ಬೋದು. ಮೊದಲಿಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಇಟ್ಕೊಳ್ಳಿ. ಫಸ್ಟ್ ನಮಗೆ ಮಂಡಕ್ಕಿ ಬೇಕು. ನಾನಿದು ಮಂಗಳೂರು ಸ್ಟೋರಿಯಿಂದ ಕುಚ್ಚಲಕ್ಕಿಯ ಮಂಡಕ್ಕಿ ಅಥವಾ ನಾವಿದಕ್ಕೆ ಕುರ್ಲು ಅಂತೀವಿ, ಕುರ್ಲರಿ ಅಂತೀವಿ, ಅದನ್ನ ತಗೊಂಡಿದ್ದೇನೆ. ಇನ್ನೊಂದು ಮುಖ್ಯವಾಗಿರುವಂಥ ವಸ್ತು ಇದೇ ಮಂಗಳೂರು ಕುರ್ಲರಿ ಚುರುಮುರಿಯ ಸ್ಪೆಷಲ್. ಅದೇನು ಅಂತಂದರೆ ತೆಂಗಿನೆಣ್ಣೆ. ಅದ್ಭುತ ಫ್ಲೇವರ್ ಸಿಗಬೇಕು ಅಂತಂದರೆ ನೀವು ಒಂದು 2-3 ಚಮಚ ತೆಂಗಿನೆಣ್ಣೆ ಬಳಸಲೇಬೇಕು. ಹಾಗೆಯೇ ಒಂದು ಮಾವಿನಕಾಯಿಯನ್ನು ಸ್ವಲ್ಪ ತುರ್ಕೊಂಡು ಇಟ್ಕೊಂಡಿದ್ದೇನೆ. ಒಂದು ಲಿಂಬೆ ರಸ ಹಿಂಡ್ಕೊಂಡು ರೆಡಿ ಇಟ್ಕೊಂಡಿದ್ದೇನೆ. ಹಾಗೆಯೇ 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಒಂದು ಟೊಮೆಟೊ, ತುಂಬ ಹಣ್ಣಾಗಿರುವಂಥ ಟೊಮೆಟೊ ಬೇಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಅರ್ಧ ಚಮಚದಷ್ಟು ಖಾರ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ, ಅರ್ಧ ಚಮಚದಷ್ಟು ಉಪ್ಪು, 2 ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಆಮೇಲೆ ನೆಲಗಡಲೆ ಹುರಿದಿರುವಂಥದ್ದು ಬೇಕು, ಅದು ಮಸಾಲ ಗಡ್ಲೆನೂ ಆಗುತ್ತೆ. ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪುಡಿ. ಇವಾಗ ಇದಿಷ್ಟು ಹಾಕಲೇಬೇಕು. ಇದು ಆಪ್ಷನಲ್, ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಸೌತೆಕಾಯಿ ಒಂದು ತುಂಡು ಸಾಕು, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ, ತುರ್ಕೊಳ್ಳಬಹುದು. ಒಂದು ತುಂಡು ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ತುರ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಸೇಮೆ ಅಂತವಲ್ವ, ಅದು ಸೇವು. ಈ 3 ಆಪ್ಷನಲ್, ಹಾಕಿದರೆ ರುಚಿ ಚೆನ್ನಾಗಿ ಬರುತ್ತೆ. ಎಲ್ಲದನ್ನು ರೆಡಿ ಇಟ್ಕೊಂಡ್ರೆ ಸುಲಭವಾಗಿ ಮಾಡ್ಬೋದು. ಒಂದು ಸ್ಟೀಲ್ ಪಾತ್ರೆನ ತಗೊಳ್ಳಿ, ಹಾಗೆಯೇ ಒಂದು ಸೌಟನ್ನು ತಗೊಳ್ಳಿ. ಇದರಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಹಾಕೋಬೇಕು. ನಾನು ಈರುಳ್ಳಿ, ಮಾವಿನಕಾಯಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹಾಕೋಬೇಕಾಗುತ್ತೆ. ಫಸ್ಟ್ ತರಕಾರಿ ಈ ಥರದ್ದೆಲ್ಲ ಹಾಕೋಬೇಕು. ಮಾವಿನಕಾಯಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸೌತೆಕಾಯಿ, ಕ್ಯಾರೆಟ, ಇಷ್ಟನ್ನು ಹಾಕ್ಕೊಂಡು ಕೊನೆಗೆ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಳ್ಳುವಂಥದ್ದು. ಉಪ್ಪು, ಖಾರ ಪುಡಿ, ಗರಂ ಮಸಾಲ ಪುಡಿ ಆಪ್ಷನಲ್, ಆದರೆ ಗರಂ ಮಸಾಲ ಪುಡಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್. ಹಾಗೆಯೇ ಲಿಂಬೆ ರಸ, ಇಷ್ಟನ್ನು ಹಾಕಿ ಫಸ್ಟ್ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲು ಈ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಕೆಲವು ಇಂಗ್ರೀಡಿಯೆಂಟ್ಸನ್ನು ಹಾಕುವಂಥದ್ದು. ಅದೇನು ಅಂತಂದರೆ ನೆಲಗಡಲೆ ಮತ್ತು ಸೇವೆಲ್ಲ ಇಟ್ಕೊಂಡಿದ್ದೀವಲ್ವ, ಅದನ್ನ ಹಾಕುವಂಥದ್ದು. ಅದನ್ನ ಫಸ್ಟೇ ಹಾಕಿದರೆ ಅದು ಮೆತ್ತಗಾಗುತ್ತೆ. ಅದರಿಂದ ಫಸ್ಟ್ ತರಕಾರಿಗಳನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಸೇವು ಮತ್ತು ಕೊಕೊನಟ್ ಆಯಿಲನ್ನು ಹಾಕ್ಕೊಂಡು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ನೀಟಾಗಿ. ನಾವು ಕೊನೆಯದಾಗಿ ಲಾಸ್ಟ್ ಸ್ಟೆಪ್ ನಾವು ಏನು ಅಂತಂದರೆ ಈ ಮಂಡಕ್ಕಿಯನ್ನು ಹಾಕ್ಕೊಳ್ಳುವಂಥದ್ದು, ಕುರ್ಲರಿಯನ್ನು ಅಥವಾ ಕುರ್ಲು ಅಂತ ಏನು ಹೇಳ್ತೀವಿ, ಅದನ್ನ ಹಾಕ್ಕೊಂಡು ನೀವು ಸ್ಪೀಡಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಸ್ಪೀಡಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂತಂದರೆ ನೀವು ತುಂಬ ಹೊತ್ತು ಮಿಕ್ಸ್ ಮಾಡ್ತಾಯಿದ್ರೆ ಏನಾಗುತ್ತೆ ಅಂತಂದರೆ ಮಂಡಕ್ಕಿ ಮೆತ್ತಗಾಗುತ್ತೆ. ನಾವು ಜಾಸ್ತಿ ತರಕಾರಿ ಎಲ್ಲ ಹಾಕೋದ್ರಿಂದ ಮಿಕ್ಸ್ ಮಾಡಿದ ಕೂಡಲೇ ನಾವು ಸರ್ವ್ ಮಾಡಿ ತಿನ್ನಬೇಕಾಗುತ್ತೆ. ಯಾಕಂತಂದರೆ ನೀವು ಜಾಸ್ತಿ ಹೊತ್ತು ಇಟ್ರಿ ಅಂತಂದರೆ ಮೆತ್ತಗಾಗುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಇಷ್ಟೇ, ರಪ್ಪ ಮಾಡಿ ರಪ್ಪ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ರೆಡಿ ಆಗಿದೆ ಸೂಪರ್ ಆಗಿರುವಂಥ ಮಂಡಕ್ಕಿ. ಒಂದ್ಸರಿ ನೀವು ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.